ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನದ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಆದ್ರೆ ಪುತ್ತೂರಿನಲ್ಲಿರೋ ಈ ಮಹಾಲಕ್ಷ್ಮಿ ದೇವಸ್ಥಾನದ ಪವಾಡ ನಿಮಗೆ ಗೊತ್ತಾ? ಇಂದು ಮೀನ ಸಂಕ್ರಮಣದ ಪವಿತ್ರ ದಿನದಂದು ಸೂರ್ಯದೇವ ನೇರವಾಗಿ ಗರ್ಭಗುಡಿ ಪ್ರವೇಶಿಸಿ ದೇವಿಯ ಪಾದಸ್ಪರ್ಶ ಮಾಡಿದ್ದಾರೆ. ಏನಿದು ಅಪೂರ್ವ ದೃಶ್ಯ ನೋಡಿ. ಪುತ್ತೂರಿನ ರೈಲು ನಿಲ್ದಾಣದ ಹತ್ತಿರ ಇರೋ ಲಕ್ಷ್ಮೀದೇವಿ ಬೆಟ್ಟದಲ್ಲಿ ಇಂದು ಮುಂಜಾನೆ ಭಕ್ತರೆಲ್ಲ ಪುನೀತರಾಗಿದ್ದಾರೆ. ವರ್ಷಕ್ಕೊಮ್ಮೆ ಬರೋ ಈ ಮೀನ ಸಂಕ್ರಮಣದಂದು ಸೂರ್ಯನ ಕಿರಣಗಳು 3 ಬಾಗಿಲುಗಳನ್ನ ದಾಟಿ ದೇವಿಯ ಬಿಂಬವನ್ನ ಬೆಳಗ್ತವೆ. ಮುಂಜಾನೆ ಹೊತ್ತು ಈ ರೀತಿ ಸೂರ್ಯರಶ್ಮಿ ಸ್ಪರ್ಶವಾಗೋ ರಾಜ್ಯದ ಏಕೈಕ ದೇವಸ್ಥಾನ ಇದಾಗಿದೆ ಅನ್ನೋದು ವಿಶೇಷ. ವೇದ ಮಂತ್ರಗಳ ಘೋಷದ ನಡುವೆ ನೂರಾರು ಭಕ್ತರು ಈ ಪವಾಡವನ್ನ ಕಣ್ತುಂಬಿಕೊಂಡಿದ್ದಾರೆ. ಪ್ರಸ್ತುತ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕೆಲಸ ನಡೀತಾ ಇರೋದ್ರಿಂದ ಶೀಘ್ರದಲ್ಲೇ ದೊಡ್ಡ ಮಟ್ಟದ ಬ್ರಹ್ಮಕಲಶೋತ್ಸವ ಕೂಡ ನಡೆಯಲಿದೆ. ಪ್ರಕೃತಿ ಮತ್ತು ಭಕ್ತಿ ಒಂದಾದ ಈ ಸುಂದರ ಕ್ಷಣ ಈಗ ಎಲ್ಲೆಡೆ ವೈರಲ್ ಆಗ್ತಿದೆ. ಈ ಪವಿತ್ರ ಕ್ಷಣದಲ್ಲಿ ಕ್ಷೇತ್ರದ ಧರ್ಮದರ್ಶಿ ಎನ್ ಐತಪ್ಪ ಸಪಲ್ಯರ ನೇತೃತ್ವದಲ್ಲಿ ದೇವಿಗೆ ವಿಶೇಷ ಪೂಜೆ ಹಾಗೂ ವೇದಘೋಷಗಳು ಮೊಳಗಿದವು. ನೂರಾರು ಭಕ್ತಾದಿಗಳು ಈ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಂಡು ಪುನೀತರಾದರು. ಪುತ್ತೂರಿನ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.